ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ಸಂಡೇ, ಟೈಮ್ ಬೇರೆ 4:45 ಗಂಟೆ ಆಗ್ತಾ ಬಂತು. ಸೊ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಯಾವ ರೆಸ್ಟೋರೆಂಟ್, ನಾನು ಇವತ್ತಿನ ದಿನ ನಾನು ಯಾವ ರೀತಿ ಸ್ಪೆಂಡ್ ಮಾಡ್ತೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾವ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ. ನನ್ನ ಔಟ್ಫಿಟ್ ಬಂದುಬಿಟ್ಟು ಈ ರೀತಿಯಾಗಿದೆ. ಕಂಪ್ಲೀಟಾಗಿ ನಾನು ನಿಮಗೆ ರೆಸ್ಟೋರೆಂಟ್ ರೀಚ್ ಆದಮೇಲೆ ನನ್ನ ಔಟ್ಫಿಟ್ನ ತೋರಿಸ್ತೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ ನಾವು. ಬನ್ನಿ ಹೋಗೋಣ. ಎಸ್, ಜಸ್ಟ್ ಇವಾಗ ತಾನೇ ಮನೆಯಿಂದ ಹೊರಟು ನಾವಿಲ್ಲಿಗೆ ಬಂದಿದ್ದೀವಿ. ಯಾವ ರೆಸ್ಟೋರೆಂಟ್ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸರ್, ನಾವು ಬಂದಿರೋದು ಶಿಫ್ಟ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ. ನಾವು ಇವಾಗ ರೆಸ್ಟೋರೆಂಟ್ ಮುಂದೆ ಇದ್ದೀವಿ, ಒಳಗಡೆ. ಎಸ್, ಹೋಟೆಲ್ ಕೆಳಗಡೆ ನೋಡೋದಕ್ಕೆ ಈ ರೀತಿಯಾಗಿದೆ. ಕೆಳಗಡೆ ನಾವು ನಮ್ಮ ಟೇಬಲ್ ಬುಕ್ ಮಾಡಿರುವಂಥದ್ದು 5th ಫ್ಲೋರಲ್ಲಿ. ಇವಾಗ 5th ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಎಸ್, ನೋಡ್ತಾ ಇದ್ದೀರಲ್ವಾ, ನಾವು 5th ಫ್ಲೋರ್ಗೆ ಬಂದಿವಿ. ಇವಾಗ ಶಿಫ್ಟ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ ನಾವು ಇವಾಗ. ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಒಳಗಡೆ ಯಾವ ರೀತಿ ಇದೆ ಅಂತ. ಜಸ್ಟ್ ಇವಾಗ ಎಂಟರ್ ಆಗಿದ್ದೀವಿ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಒಳಗಡೆ ಹೋಗ್ತಾ ಇದ್ದೀನಿ ನಾನು. ಪ್ರತಿಯೊಂದನ್ನು ತೋರಿಸ್ತೀನಿ. ರೆಸ್ಟೋರೆಂಟ್ ಥರನೂ ಇದೆ, ಇದೊಂಥರ ಪಬ್ ಥರನೂ ಇದೆ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ. ತುಂಬಾ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ತುಂಬಾ ಬ್ಯೂಟಿಫುಲ್ ಆದಂತಹ ಸೀನರಿ. ಹೊರಗಡೆ ನಾವು ನೋಡೋದಾದರೆ ಸ್ವಲ್ಪ ಮಳೆ ಬರ್ತಾಯಿತ್ತು. ಸೊ ನಮಗೆ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಜಾಸ್ತಿ ಆಗಲಿಲ್ಲ. ಸೊ ನಾವು ಒಳಗಡೆ ನಮ್ಮ ಟೇಬಲ್ನ ಬುಕ್ ಮಾಡ್ಕೊಂಡ್ವಿ. ನೋಡ್ತಾ ಇದ್ದೀರಲ್ವ, ಇದು ನಾವು ಹೊರಗಡೆ ಬಂದಿರುವಂಥದ್ದು. ಈ ಪ್ಲೇಸ್ ಅಂತೂ ತುಂಬಾ ಸಖತ್ತಾಗಿ ಇಷ್ಟ ಆಯಿತು, ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಮಳೆ ಬರ್ತಾ ಇರೋದ್ರಿಂದ ನಮಗಿಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಹೊರಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇದ್ದರೆ ಅರ್ಧ ಇಡೀ ಬ್ಯಾಂಗ್ಳೂರೇ ಕಾಣಿಸ್ತಾ ಇತ್ತು. ತುಂಬ ತಣ್ಣನೆ ಗಾಳಿ ಕೂಡ ಬೀಸ್ತಾ ಇತ್ತು. ಚಳಿಯಲ್ಲಿ ಹೊರಗಡೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಮಳೆ ಬೇರೆ ಬರ್ತಾ ಇರೋದ್ರಿಂದ ತುಂಬಾ ವೆದರ್ ಕೂಡ ತುಂಬಾ ಕೋಲ್ಡ್ ಆಗಿತ್ತು. ಎಸ್, ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಬ್ಯೂಟಿಫುಲ್ ಆದಂತಹ ಸೀನರಿ ಅಂತ. ಇನ್ನು ಕೆಳಗಡೆ ಈ ಕಡೆ ನೋಡೋದಂತ, ಈ ಕಡೆ ಸಣ್ಣದಾದಂತಹ ಒಂದು ಪೂಲ್ ಏರಿಯಾ ಇದೆ. ಹಾಗೆ ಸೈಡಲ್ಲಿ ಜಿಮ್ ಕೂಡ ಇತ್ತು. ತುಂಬಾ ಬ್ಯೂಟಿಫುಲ್ ಅಂತಂದ ಪ್ಲೇಸ್. ನಮಗೆ ಜಾಸ್ತಿ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ. ನಾನಂತೂ ಫುಲ್ ಚಳಿಯಲ್ಲಿ ನಡುಗ್ತಾ ಇದ್ದೆ. ಸೊ ಜಾಸ್ತಿ ಹೊತ್ತು ಇಲ್ಲಿ ಇರಲಿಕ್ಕಾಗಲಿಲ್ಲ. ಒಳಗಡೆಯಿಂದ ಹೊರಗಡೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಮಳೆ ಬರ್ತಾ ಇತ್ತು ಬೇರೆ. ಸೊ ನಮಗೆ ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ. ಸೊ ನಾವು ಒಳಗಡೆ ಟೇಬಲ್ ಬುಕ್ ಮಾಡ್ಕೊಂಡ್ವಿ. ಒಳಗಡೆ ನೋಡೋದಾದರೆ ಇದು ಈ ರೀತಿಯಾಗಿದೆ. ಒಂಥರ ಪಬ್ ಥರನೂ ಇದೆ, ಹಾಗೂ ರೆಸ್ಟೋರೆಂಟ್ ಥರನೂ ಇದೆ. ಇನ್ನು ಹಲವಾರು ಫ್ರೆಂಡ್ಸ್ ನಮ್ಮ ಜೊತೆ ಆಮೇಲೆ ಜಾಯಿನ್ ಆದರು. ನಾವು ಸ್ವಲ್ಪ ಬೇಗ ಬಂದ್ವಿ. ಸೊ ಎಲ್ಲರೂ ಕೂಡ ನಮ್ಮ ಜೊತೆ ಇವಾಗ ಜಾಯಿನ್ ಆಗಿದ್ದಾರೆ. ಇಲ್ಲಿ ಮಾಕ್ಟೇಲ್ ಆಗಿರ್ಬೋದು, ಕಾಕ್ಟೇಲ್ ಆಗಿರ್ಬೋದು, ಅಥವಾ ಡ್ರಿಂಕ್ಸ್ ಎಲ್ಲ ಕೂಡ ಅವೈಲೇಬಲ್ ಇತ್ತು. ಬಟ್ ನಾವಿಲ್ಲಿ ಮಾಕ್ಟೇಲ್ ಟ್ರೈ ಮಾಡಿದ್ವಿ. ಒಬ್ಬೊಬ್ಬರು ಒಂದೊಂದು ಫ್ಲೇವರ್ನ ಟ್ರೈ ಮಾಡಿದ್ವಿ. ನನ್ನ ಸಬ್ಸ್ಕ್ರೈಬರ್ಸ್ ನಿಮ್ಮೆಲ್ಲರಿಗೂ ಕೂಡ ಇವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಎಲ್ಲರೂ ಕೂಡ ಇವಾಗ ಚೀರ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಫುಡ್ ಬಗ್ಗೆ ಹೇಳೋದಾದರೆ ಫುಡ್ ಅಂತೂ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಫುಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ತುಂಬಾ ಇಷ್ಟ ಆಯಿತು. ಬಟ್ ನಾವು ಅಂದ್ಕೊಂಡು ಹೋಗಿದ್ದು ಸೀ ಫುಡ್ನ ಜಾಸ್ತಿ ಟ್ರೈ ಮಾಡಬೇಕು ಅಂತ. ಬಟ್ ಮಂಗಳೂರು ಹುಡುಗಿರಾಗಿ ಸೀ ಫುಡ್ ಇಷ್ಟ ಪಡದೇ ಇರೋಕ್ಕೆ ಹೇಗೆ ಸಾಧ್ಯ ಅಲ್ವಾ? ಸೊ ನಮಗಿಲ್ಲಿ ಆಪ್ಷನ್ಸ್ ತುಂಬಾ ಕಡಿಮೆ ಇತ್ತು. ಸೀ ಫುಡ್ ಇರಲೇ ಇಲ್ಲ. ಸೊ ನಾವು ಪ್ರಾನ್ಸ್ ಒಂದು ತಗೊಂಡ್ವಿ ಅಷ್ಟೇ. ಅದೊಂದು ಡಿಸಪಾಯಿಂಟ್ ಆಯಿತು ನನಗೆ. ಬಟ್ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಾಯಿತು. ತುಂಬಾ ಎಂಜಾಯ್ ಮಾಡಿದ್ವಿ. ಸಂಡೇ ಅಂತೂ ತುಂಬಾ ಹ್ಯಾಪಿಯಾಗಿ ಕಳೆದ್ವಿ ನಾವು. ಜಾಸ್ತಿ ನಾನ್ ವೆಜ್ಜೇ ತೊಗೊಂಡ್ವಿ. ವೆಜ್ ಅಂತೂ ಕಡಿಮೆ ಅನಿಸುತ್ತೆ. ಪಾಸ್ತಾ ಹಾಗೂ ಒಂದು ಗೋಬಿ ತೊಗೊಂಡ್ರಷ್ಟೇ. ಮಿಕ್ಕಿದೆಲ್ಲ ಬಿರಿಯಾನಿ ಆಗಿರ್ಬೋದು ಅಥವಾ ಚಿಕನ್, ಪ್ರತಿಯೊಂದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಫುಡ್ ಬಗ್ಗೆ ಹೇಳೋದಾದರೆ ಇನ್ನೇನು ತುಂಬಾ ಲೇಟ್ ಆಗಿತ್ತು. 11 ಗಂಟೆ ಆಯಿತು. ಇವಾಗ ನಾವು ಮನೆಗೆ ಹೊರಡುವಂಥ ಸಮಯ. ಇವ್ರ ಕಸಿನ್ಸ್ ನಮ್ಮನ್ನು ಪಿಕಪ್ ಮಾಡೋದಕ್ಕೆ ಬಂದಿದ್ದರು. ಸೊ ಎಲ್ಲರಿಗೂ ಟಾಟಾ ಬೈ ಬೈ ಹೇಳ್ತಾ ಇದ್ದೀನಿ. ಇಲ್ಲಿ ತುಂಬಾ ಮೆಮೊರೇಬಲ್ ಆದಂತಹ ಒಂದು ಮೊಮೆಂಟ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು ಎಲ್ಲರ ಜೊತೆ ಸೇರಿ. ಎಸ್, ಎಲ್ಲರೂ ಕೂಡ ಹೊರಟ್ವಿ ಇವಾಗ. ಹೇಗೆ ಆಯ್ತಾ, ನಾವು ಸಂಜೆ 5 ಗಂಟೆಗೆ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಟೈಮ್ 11 ಗಂಟೆ ಆಯಿತು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಸಾಂಗ್ಸ್ ಬೇರೆ ಕೇಳಿಸ್ತಾ ಇದೆ. ಸೊ ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆಯೋ ಇಲ್ವೋ, ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು, ಗುಡ್ ನೈಟ್ ಆಲ್.